ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ 3 ಕೃಷಿ ಮಸೂದೆಗಳನ್ನು ಉತ್ತರ ಭಾರತದ 5 ರಾಜ್ಯಗಳಲ್ಲಿ ನಡೆಯಲಿರುವ ಚುನಾವಣೆಯ ಸೋಲಿನ ಭೀತಿಯಿಂದಾಗಿ ಜನರನ್ನ ಮೋಸ ಮಾಡಲು ಹಿಂಪಡೆಯುವ ಘೋಷಣೆ ಮಾಡಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ಹಠಮಾರಿ ಧೋರಣೆಯಿಂದ ಪ್ರತಿಭಟನೆ ನಡೆಸಿದ 700 ಮಂದಿ ಮುಗ್ಧ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆ. ಅವರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಎಂದವರು ಹೇಳಿದರು. ಮಸೂದೆ ಜಾರಿಗೆ ಮುನ್ನ ಹಾಗೂ ಹಿಂಪಡೆಯುವ ಘೋಷಣೆ ಮಾಡುವ ಮುನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನೇ ನಡೆಸಿಲ್ಲ. ಸುಗ್ರೀವಾಜ್ಞೆಯ ಮೂಲಕ ಈ ಮಸೂದೆಗಳನ್ನು ಜಾರಿಗೆ ಉದ್ದೇಶಿಸಿದ್ರು. ಮಸೂದೆ ಹಿಂಪಡೆಯುವ ವಿಷಯದಲ್ಲಿ ಬಿಟ್ಟು ಉಳಿದಂತೆ 14 ಬಾರಿ ರೈತರ ಜೊತೆ ಚರ್ಚೆ ನಡೆಸಿದ ಕಾರಣ ಮಾತುಕತೆ ವಿಫಲವಾಯಿತು. ಚುನಾವಣೆಯ ಬಳಿಕ ಮತ್ತೆ ಮಸೂದೆ ಜಾರಿಗೊಳಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಎಂದು ಹೇಳಿದ್ರು. ಈ ಒಂದು ಕಾಯ್ದೆ ಈ ದೇಶದ ಬೆನ್ನೆಲುಬು ರೈತರ ಮತ್ತು ಎಲ್ಲ ವಿರೋಧ ಪಕ್ಷಗಳ ಸಂಯುಕ್ತ ಹೋರಾಟದ ಫಲ. ಈ ಸಂಯುಕ್ತ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸುಮಾರು 1 ವರ್ಷಗಳಿಂದ ರೈತರು ದೆಹಲಿ ಗಡಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಕೂಡ ಆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹಠಮಾರಿ ಧೋರಣೆಯಿಂದಾಗಿ ಇವತ್ತು ರೈತರು ಏನು ಕೃಷಿ ಮಸೂದೆಯನ್ನ ಕೇಂದ್ರ ಸರ್ಕಾರ ತಂದಿದ ಅದರಿಂದ ತಮಗೆ ಆಗುವಂತಹ ತೊಂದರೆಗಳನ್ನ ಗಮನಿಸಿ 1 ವರ್ಷದ ತಮ್ಮ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಬರುವಂತಹ ಹಂತಕ್ಕೆ ಬಂದಿದೆ. 14 ಸುತ್ತು ಕೇಂದ್ರ ಸರ್ಕಾರ ರೈತರೊಂದಿಗೆ ಮಾತುಕತೆಯನ್ನು ಮಾಡಿತ್ತು. ಪ್ರತಿ ಸಂದರ್ಭದಲ್ಲಿ ಕೂಡ ಕೃಷಿ ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ಳುವುದನ್ನು ಹೊರತುಪಡಿಸಿ ಯಾವುದೇ ವಿಚಾರಗಳ ಬಗ್ಗೆ ನಾವು ಚರ್ಚೆಗೆ ತಯಾರಿದ್ದೇವೆ ಅನ್ನುವಂತಹ ಮಾತನ್ನೇ ಕೇಂದ್ರ ಸರ್ಕಾರ ಹೇಳಿತ್ತು. ಅದನ್ನು ಹೊರತುಪಡಿಸಿ ಮಾತ್ರ ನಾವು ನಮ್ಮ ಚರ್ಚೆ, ಅದಕ್ಕೆ ಯಾವುದಕ್ಕೂ ಆ ವಿಚಾರವನ್ನು ಹೊರತುಪಡಿಸಿ ನಮ್ಮ ಚರ್ಚೆ ಇಲ್ಲ ಅನ್ನುವಂತಹ ಧೋರಣೆಯೊಂದಿಗೆ ರೈತರು 14 ಸುತ್ತಿನ ಮಾತುಕತೆಯನ್ನು ಕೂಡ ಅದು ವಿಫಲವಾಗಿದೆ. ರೈತರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಎಸಗಿತ್ತು. ಪ್ರಥಮ ಹಂತದಲ್ಲಿ ಬಹುಶಃ ಅದು ನವೆಂಬರ್ ಡಿಸೆಂಬರ್ ಸಮಯ. ದೆಹಲಿ ಉತ್ತರ ಭಾರತದ ಚಳಿ ಆ ಸಮಯದಲ್ಲಿ ಎಷ್ಟಿರ್ತದೆ ಅಂತ ನಿಮಗೆ ಗೊತ್ತಿದೆ. ಜಿಲ್ಲಾಧಿಕಾರಿಗಳ ಕೊರಳ ಪಟ್ಟಿ ಹಿಡಿತೇವೆ, ಪೊಲೀಸರನ್ನ ಅಟ್ಟಾಡಿಸಿ ಹೊಡಿತೇವೆ, ಬೆತ್ತಲೆ ಮಾಡಿ ಅಟ್ಟಾಡಿಸಿ ಓಡಿಸ್ತೇವೆ. ಇದು ವೇದಿಕೆಯವರ ಸ್ಟೇಟ್ಮೆಂಟ್. ಸಂಘಟನೆಯವರು ಹೇಳ್ತಾರೆ ಕಬ್ರಸ್ಥಾನಕ್ಕೆ ಕಳಿಸ್ತೇವೆ ಅಂತ. ಕಬ್ರಸ್ಥಾನಕ್ಕೆ ಕಳಿಸುವುದು ಅಂದ್ರೆ ಏನು? ಮರಣ ಮಾಡುತ್ತಾನೆ, ಕೊಲೆ ಮಾಡುದಲ್ವ? ಕಬ್ರಸ್ಥಾನಕ್ಕೆ ಕಳಿಸುವುದು ಅಂತ ಇದೆ. ಶವವನ್ನು ಕೊಂಡು ಹೋಗುದು ಅಲ್ಲಿಗೆ. ಅಂದ್ರೆ ಏನು ಈ ಪ್ರಜಾಪ್ರಭುತ್ವದ ಬಗ್ಗೆ ಇವರಿಗೆ ನಂಬಿಕೆ ಇದೆಯಾ ಅಥವಾ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇದೆಯಾ? ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ? ಕೈಗಾಟಿಕೊಳ್ತಿದ್ದಾರ? ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇವರ ಜವಾಬ್ದಾರಿ ತಾನೇ. ಗೃಹ ಸಚಿವರು ಏನ್ ಮಾಡ್ತಾರೆ? ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ? ಈ ಪೊಲೀಸ್ನವರಿಗೆ ಏನು ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಾ ಅಥವಾ ಅವರನ್ನು ಸಂಪೂರ್ಣ ಪ್ರೆಷರೈಸ್ ಮಾಡಿ ಕೈಯೊಳಗೆ ಇಟ್ಕೊಂಡಿದ್ದಾರ? ಇಂತಹ ಒಂದು ಓಪನ್ ಗ್ರೌಂಡ್ ನಲ್ಲಿ ಇಂತಹ ಭಾಷಣ ಮಾಡುವಾಗ ವೇದಿಕೆಯವರು, ಸಂಘಟನೆಯವರು, ಸರ್ಕಾರ ಏನು ಮಾತನಾಡುದಿಲ್ಲ, ಜಿಲ್ಲಾಧಿಕಾರಿಗಳು ಮಾತನಾಡುದಿಲ್ಲ, ಪೊಲೀಸ್ನವರು ಮಾತನಾಡುದಿಲ್ಲ. ಸೋಮವಾರ ಕೇಸ್ ದಾಖಲಿಸಬೇಕು ತಾನೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಚುನಾವಣಾ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಭಂಡಾರಿ, ಮುಖಂಡರಾದ ಶಾಹುಲ್ ಹಮೀದ್, ಶುಭೋದಯ ಆಳ್ವ, ಸದಾಶಿವ ಉಳ್ಳಾಲ್, ನೇರಾಜ್ ಪಾಲ್, ಪ್ರಕಾಶ್ ಸಾಲ್ಯಾನ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.